ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಕರಾವಳಿಯಲ್ಲಿ ಗುಳಿಗ ದೈವದ ಕೋಲ ಸೇವೆಯೇ ವಿಶಿಷ್ಟ. ಅಬ್ಬರ ಆರ್ಭಟಕ್ಕೆ ಗುಳಿಗನಿಗೆ ಗುಳಿಗನೇ ಸಾಟಿ. ಅಂಥದ್ರಲ್ಲಿ ಒಂದೇ ಬಾರಿಗೆ 9 ಗುಳಿಗ ದೈವಗಳು ಅಬ್ಬರಿಸತೊಡಗಿದರೆ ಹೇಗಿರಬೇಡ. ವರ್ಷಕ್ಕೊಮ್ಮೆ ನಡೆಯುವ ತುಳುನಾಡಿನ ವಿಶಿಷ್ಟ ದೈವಾರಾಧನೆಯ ಕುರಿತಾಗಿ ತೋರಿಸ್ತೀವಿ ನೋಡಿ. ದೈವ ಉಂತಿನ ಮಣ್ಣ ಮೂಲು ಸಂಸ್ಕೃತಿದ ಪರ ಮೈರಂಕ ಒಂದಿನ ಕಣ್ಣ ಅವ್ವೆ ಕಾರ್ಮಿಕೋದಗಾರ. ಕರಾವಳಿಯಲ್ಲಿ ಗುಳಿಗ ದೈವದ ಕೋಲ ಸೇವೆಯೇ ವಿಶಿಷ್ಟ. ಗುಳಿಗನ ಅಬ್ಬರ ಆರ್ಭಟಕ್ಕೆ ಗುಳಿಗನೇ ಸಾಟಿ ಎನ್ನಬೇಕು. ಅಂಥದ್ರಲ್ಲಿ ಒಂದೇ ಬಾರಿಗೆ 9 ಗುಳಿಗ ದೈವಗಳು ಅಬ್ಬರಿಸಲು ತೊಡಗಿದ್ರೆ ಹೇಗಿರಬೇಡ. ಹೌದು, ಕರಾವಳಿಯ ಇತಿಹಾಸದಲ್ಲೇ ಅತ್ಯಂತ ವಿಶೇಷವಾಗಿರುವ ಇಂತಹ ವಿದ್ಯಮಾನ ವರ್ಷಕ್ಕೊಮ್ಮೆ ಜರುಗುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರು ಬಳಿಯ ನಿಟ್ಟೆಡೆ ಗ್ರಾಮದ ಬರ್ಕಜೆ ಶ್ರೀ ದುರ್ಗಾ ಪರಮೇಶ್ವರಿ ನವಗುಳಿಗ ಕ್ಷೇತ್ರದಲ್ಲಿ ನಡೆಯುವ 9 ಗುಳಿಗ ದೈವಗಳ ಏಕಕಾಲದ ಸೇವೆ ತುಳುನಾಡಿನಲ್ಲಿ ಅತಿ ವಿಶಿಷ್ಟ ಸೇವೆಗಳಲ್ಲಿ ಒಂದು. ಈ ಬಾರಿಯ ವಾರ್ಷಿಕ ಉತ್ಸವ ಫೆಬ್ರವರಿ 5ರಂದು ರಾತ್ರಿ ನಡೆದಿದ್ದು 9 ಗುಳಿಗ ದೈವಗಳ ಗಗ್ಗರ ಸೇವೆ ನೋಡುವುದೇ ಕಣ್ಣಿಗೆ ಹಬ್ಬ. ಒಟ್ಟಿಗೆ ಅಬ್ಬರಿಸುತ್ತಲೇ ಗಗ್ಗರದ ಜೊತೆಗೆ ಹಾರಾಟ ನಡೆಸುವ ಗುಳಿಗ ದೈವಗಳ ಈ ರೀತಿಯ ನರ್ತನವಾಗಲಿ ಅರಚಾಟವಾಗಲಿ ಬೇರೆಲ್ಲೂ ಕಂಡು ಬರುವುದಿಲ್ಲ. ಅತ್ಯಂತ ವಿಶೇಷ ಎನ್ನಿಸಿರುವ ಈ ಕೋಲ ಸೇವೆಯನ್ನು ನೋಡಲು ಕರಾವಳಿಯ ಉದ್ದಗಲದಿಂದ ಜನ ಬರುತ್ತಾರೆ. ಕೆಲವರು ಕುತೂಹಲದಿಂದ ಬಂದರೆ ಇನ್ನು ಕೆಲವರು ಭಕ್ತಿ ಭಾವದಿಂದ ಬಂದು ಗುಳಿಗನ ಅಬ್ಬರದ ಅಚ್ಚರಿಗೆ ಸಾಕ್ಷಿಯಾಗುತ್ತಾರೆ. ಹೀಗಾಗಿ ಬರ್ಕಜಿ ಎಂಬ ಈ ಊರು 9 ಗುಳಿಗನ ಕಾರಣಕ್ಕಾಗಿಯೇ ಭಾರಿ ಪ್ರಸಿದ್ಧಿ ಪಡೆದಿದೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ. ಸಂಸ್ಕೃತಿದ ಅಬ್ಬರ ಮೈರಂಕ ಒಂದಿನ ಕಣ್ಣ ಅವ್ವೆ ಕಾರ್ಮಿಕೋದಗಾರ.